ಕ್ರಿಕೆಟ್ ಆಟವೇ ಬಾಲಕನ ಪಾಲಿಗೆ ಕೊನೆಯ ಆಟವಾಯಿತು. ಚೆಂಡು ತರಲು ಹೋದವನು ಹೆಣವಾಗಿ ಮರಳಿದ್ದಾನೆ. ಮಂಗಳೂರಿನ ಮಹಾಕಾಳಿ ಪಡ್ಪುವಿನಲ್ಲಿ ನಡೆದ ಈ ಭೀಕರ ಘಟನೆ ಪೋಷಕರ ಎದೆ ನಡುಗಿಸುವಂತಿದೆ. ಎಸ್ಎಸ್ಎಲ್ಸಿ ರಿಸಲ್ಟ್ಗಾಗಿ ಕಾಯ್ತಾ ಇದ್ದ ವರುಣ್ ಸಾವನ್ನಪ್ಪಿದ್ದು ಹೇಗೆ ನೋಡಿ. ಶನಿವಾರ ಸಂಜೆ ಮಹಾಕಾಳಿ ಪಡ್ಪು ಅಂಡರ್ಪಾಸ್ ಬಳಿ ವರುಣ್ ತನ್ನ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡ್ತಾ ಇದ್ದ. ಆಟದ ಭರದಲ್ಲಿ ಚೆಂಡು ಪಕ್ಕದ ಭಜನಾ ಮಂದಿರದ ಮಾಡಿನ ಮೇಲೆ ಬಿದ್ದಿತ್ತು. ಅದನ್ನ ತರೋಕೆ ಅಂತ ವರುಣ್ ಮೇಲೆ ಹೋದಾಗ ಅಲ್ಲಿಗೆ ಹಾದು ಹೋಗಿದ್ದ ವಿದ್ಯುತ್ ತಂತಿ ಆಕಸ್ಮಿಕವಾಗಿ ತಾಗಿದೆ. ಶಾಕ್ ಹೊಡೆದ ರಭಸಕ್ಕೆ ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿದ್ದ ಬಾಲಕನನ್ನ ಆಸ್ಪತ್ರೆಗೆ ಕರೆದೊಯ್ದ್ರೂ ಅಷ್ಟೊತ್ತಿಗಾಗ್ಲೇ ಆ ಪ್ರಾಣಪಕ್ಷಿ ಹಾರಿಹೋಗಿತ್ತು. ವರುಣ್ ಇತ್ತೀಚೆಗಷ್ಟೇ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದ. ಹಾವೇರಿ ಮೂಲದ ಇವರ ಕುಟುಂಬ 25 ವರ್ಷದಿಂದ ಮಂಗಳೂರಿನಲ್ಲೇ ಕ್ಯಾಂಟೀನ್ ನಡೆಸ್ತಿದ್ದಾರೆ. ಮನೆಯ ಮಗ ರಿಸಲ್ಟ್ ಬಂದ ಮೇಲೆ ದೊಡ್ಡ ಸಾಧನೆ ಮಾಡ್ತಾನೆ ಅಂತ ಅಂದುಕೊಂಡಿದ್ದ ಹೆತ್ತವರಿಗೆ ಈಗ ಮಗನ ಸಾವು ಬರಸಿಡಿಲಿನಂತೆ ಎರಗಿದೆ. ಸಣ್ಣ ಅಜಾಗರೂಕತೆ ಇಂತಹ ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಮಕ್ಕಳನ್ನ ಆಟವಾಡಲು ಕಳುಹಿಸುವಾಗ ಸುತ್ತಮುತ್ತಲಿನ ಪರಿಸರದ ಬಗ್ಗೆಯೂ ಗಮನ ಇರಲಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ಮಂಗಳೂರಿನ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.